ಯಕ್ಷಗಾನದ ಮೇಳ ಪರಂಪರೆಯಲ್ಲಿ ಹೊಸದಾಗಿ ಸೇರ್ಪಡೆಗೊಳ್ಳಲಿರುವ ಪಾವಂಜೆಯ ನಾಗಬ್ರಜ ಕ್ಷೇತ್ರದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ನೂತನ ಮೇಳದ ಯಾನಾರಂಭವು ನವೆಂಬರ್ 27ರಂದು ಜರುಗಲಿದೆ. ಪಾಂಡವಾಶ್ವಮೇಧ ಪ್ರಸಂಗದ ಮೂಲಕ ನೂತನ ಮೇಳವು ಮುಂದಿನ 6 ತಿಂಗಳುಗಳ ಪ್ರದರ್ಶನದಲ್ಲಿ ಮೇ 25ರವರೆಗೆ ಈಗಾಗಲೇ 156 ಪ್ರದರ್ಶನ ಬುಕ್ಕಿಂಗ್ ಆಗಿದೆ. ಆರಂಭದ ವರ್ಷದಲ್ಲಿ 50,000 ರೂಪಾಯಿ ವೀಳ್ಯವನ್ನ ಪಡೆದುಕೊಳ್ಳಲಾಗುವುದೆಂದು ಮೇಳದ ಸಂಚಾಲಕ ಮತ್ತು ಪ್ರಧಾನ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಹೇಳಿದರು. ಪಾವಂಜೆಯ ನಾಗಬ್ರಜ ಕ್ಷೇತ್ರದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿವಿಧ ಕಾರ್ಯಕ್ರಮಗಳ ಮೂಲಕ ನೂತನ ಮೇಳ ಯಾನ ಆರಂಭಗೊಳ್ಳಲಿದ್ದು ಸಂಜೆ 6ರಿಂದ ರಾತ್ರಿ 11ರವರೆಗೆ ಕಾಲಮಿತಿಯಲ್ಲಿ ಪೌರಾಣಿಕ ಪ್ರಸಂಗಗಳ ಯಕ್ಷಗಾನ ಪ್ರದರ್ಶನ ಜರುಗಲಿದೆ. ಪತ್ತನಾಚಿ ಅವರಿಗೆ ಎಲ್ಲಾ ದಿನಗಳ ಮೇಳಗಳು ಬುಕ್ಕಿಂಗ್ ಆಗಿರುತ್ತದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕರ್ನಾಟಕ, ಕಾಸರಗೋಡು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪ್ರದರ್ಶನ ಜರುಗಲಿದ್ದು ಮಳೆಗಾಲದ ಅವಧಿಯಲ್ಲಿ ದೇವಳದಲ್ಲಿ ಪ್ರದರ್ಶನ ಮುಂದುವರಿಯಲಿದೆ ಎಂದು ತಿಳಿಸಿದರು. 6 ಗಂಟೆಯಿಂದ 11 ಗಂಟೆವರೆಗೆ ನಮ್ಮದು ಮೇಳದ ಟೈಮಿಂಗ್ ಕಾಲಮಿತಿ ಅದು ಹೊರತುಪಡಿಸಿ ಅಥವಾ ಅನಿವಾರ್ಯ ಕಾರಣಗಳಲ್ಲಿ ಮೇಳದ್ದು ಏನಾದರೂ ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಇದ್ರೆ ಅದನ್ನು ಹೊರತುಪಡಿಸಿ ಯಾವುದೇ ಕಲಾವಿದರು ಇಲ್ಲಿಗೆ ಹೋಗ್ಬೋದು. ಯಾವುದೇ ಪ್ರಸಂಗಗಳನ್ನು ಆಗ್ತದೆ. ತುಳು ಇಲ್ಲ, ತುಳು ಭಾಷೆಗೆ ಇದಿಲ್ಲ. ತುಳು ಒಂದಾಟ ಇದೆ, ಪೌರಾಣಿಕ. ಒಡಿಯೂರು ಕ್ಷೇತ್ರ ಮಾತ್ರೆಯನ್ನು ಒಡಿಯೂರು ರಥೋತ್ಸವದ ದಿನದಂದು ತುಳು ಭಾಷೆಯಲ್ಲಿ ಆಗ್ತದೆ. ಬಟ್ ಪೌರಾಣಿಕ ಒಡಿಯೂರು ಕ್ಷೇತ್ರ ಮಾತ್ರ ತುಳು ಭಾಷೆ. ಪಾವಂಜೆ ಕ್ಷೇತ್ರದ ಬಗ್ಗೆ ಯಾವ್ದಾದ್ರು ಪ್ರಸಂಗ? ಹೌದು, ಅದು ಇದೆ. ಕನಿಷ್ಠ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಎಂ ಶಶೀಂದ್ರ ಕುಮಾರ್ ಅವರು ಮಾತನಾಡಿ, ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಯಾಗ ಯಜ್ಞಗಳು ನಡೆಯುತ್ತಿರುವ ಪಾವಂಜೆಯ ಕ್ಷೇತ್ರದಲ್ಲಿ ಯಕ್ಷಗಾನ ಮೇಳವನ್ನು ಆರಂಭಿಸಿದ್ದು, ನೂತನ ಮೇಳದ ಪ್ರಥಮ ವರ್ಷದ ತಿರುಗಾಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಲವಾರು ಯಕ್ಷಗಾನ ಕಾರ್ಯಕ್ರಮ ನಡೆಯಲಿದೆ. ಗಣ್ಯರ ಸಮ್ಮುಖದಲ್ಲಿ ಮೇಳವು ಲೋಕಾರ್ಪಣೆಯಾಗಲಿದೆ ಎಂದು ಹೇಳಿದರು. ಈ ಸಂದರ್ಭ ದೇವಳದ ಧರ್ಮದರ್ಶಿ ಡಾಕ್ಟರ್ ಯಾಜಿ ನಿರಂಜನ್ ಭಟ್ ಉಪಸ್ಥಿತರಿದ್ದರು.